ಮೂರ್ಖ ಹೆಂಡತಿ. ಶಾಂತಮ್ಮಳಿಗೆ ಒಬ್ಬ ಮಗನಿದ್ದನು. ಅವನ ಹೆಸರು ರಾಜೇಶ್. ಅವನು ಒಂದು ದೊಡ್ಡ ಕಂಪನಿಯಲ್ಲಿ ಒಳ್ಳೆಯ ಹುದ್ದೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದನು. ಅದೇ ಕಂಪನಿಯಲ್ಲಿ ಒಂದು ಹುಡುಗಿಯನ್ನು ಪ್ರೀತಿ ಕೂಡ ಮಾಡಿದ್ದನು. ಆದರೆ ಆ ಹುಡುಗಿಯು ರಾಜೇಶನಿಗೆ ಮೋಸ ಮಾಡಿ ಹೋಗಿದ್ದಳು. ರಾಜೇಶನ ಅದೇ ಕೊರಗಿನಲ್ಲಿ ಮದುವೆಯಾಗದೆ ತನ್ನ ತಾಯಿಯನ್ನು ನೋಡಿಕೊಂಡು ಹೋಗುತ್ತಿದ್ದನು. ತನ್ನ ಪ್ರೀತಿ ಫೇಲ್ಯೂರ್ ಆದಕ್ಕೆ ಸ್ವಲ್ಪ ಕುಡಿತ ಕೂಡ ಕಲ್ತಿದ್ದನು. ಶಾಂತಮ್ಮನಿಗೆ ತನ್ನ ಮಗನದ್ದೇ ಚಿಂತೆ ಆಗಿತ್ತು. ಶಾಂತಮ್ಮಳು ರಾಜೇಶನಿಗೆ ಮದುವೆ ಮಾಡಿದರೆ ಸರಿ ಹೋಗುತ್ತಾನೆ ಎಂದು ನಿರ್ಧರಿಸಿ ಮದುವೆಗೆ ಹುಡುಗಿ ನೋಡುತ್ತಾರೆ. ಶಾಂತಮ್ಮಳು ತನ್ನ ಪರಿಚಯಸ್ಥರ ಸಂಬಂಧಿಕರ ಕಡೆಯಲ್ಲೇ ಒಂದು ಹುಡುಗಿಯನ್ನು ಹುಡುಕಿ ಆ ಹುಡುಗಿಗೆ ರಾಜೇಶನ ಬಗ್ಗೆ ಎಲ್ಲ ವಿಷಯವನ್ನು ತಿಳಿಸುತ್ತಾಳೆ. ಅವಳು ಕೂಡ ರಾಜೇಶನನ್ನು ಸ್ವಲ್ಪ ಇಷ್ಟಪಟ್ಟು ಇರುತ್ತಾಳೆ. ಹಾಗಾಗಿ ರಾಜೇಶನನ್ನು ಮದುವೆಯಾಗಲು ಒಪ್ಪುತ್ತಾಳೆ. ಆದರೆ ರಾಜೇಶನಿಗೆ ಮದುವೆಯಾಗಲು ಇಷ್ಟ ಇರುವುದಿಲ್ಲ. ಶಾಂತಮ್ಮಳು ರಾಜೇಶನಿಗೆ ತನ್ನ ಸಾವಿನ ಬೆದರಿಕೆಯನ್ನು ಹುಟ್ಟಿಸಿ ಮದುವೆಯನ್ನು ಮಾಡಿಸುತ್ತಾಳೆ. ರಾಜೇಶನನ್ನು ಮದುವೆಯಾದ ಹುಡುಗಿಯ ಹೆಸರು ಸುಜಾತ. ಅವಳು ತುಂಬ ಒಳ್ಳೆಯ ಹುಡುಗಿಯಾಗಿರುತ್ತಾಳೆ. ಆದರೆ ಸ್ವಲ್ಪ ಬುದ್ಧಿ ಕಡಿಮೆ ಇರುತ್ತದೆ. ಒಂದು ಕೆಲಸ ಹೇಳಿದರೆ ಇನ್ನೊಂದು ಕೆಲಸ ಮಾಡಿರುತ್ತಾಳೆ. ಅಂದರೆ ಎಡವಟ್ಟಿನ ಕೆಲಸ ಅವಳು ಮಾಡುವಂಥದ್ದಾಗಿರುತ್ತದೆ. ಉದಾಹರಣೆಗೆ ಬಟ್ಟೆಗೆ ಐರನ್ ಮಾಡು ಅಂದರೆ ಬಟ್ಟೆ ಚೆನ್ನಾಗಿದ್ದರೆ ಬಟ್ಟೆಗೆ ದೃಷ್ಟಿಯಾಗುತ್ತದೆ ಎಂದು ಬಟ್ಟೆಗೆ ಐರನ್ ತಗೊಂಡು ಸುಟ್ಟು ಬಿಡುತ್ತಾಳೆ. ಸುಜಾತಳು ಆ ತರಹದ ಮನಸ್ಥಿತಿಯನ್ನು ಹೊಂದಿರುತ್ತಾಳೆ. ಹೀಗಾಗಿ ರಾಜೇಶನಿಗೆ ಮತ್ತು ರಾಜೇಶನ ತಾಯಿಯಾದ ಶಾಂತಮ್ಮಳಿಗೆ ತುಂಬ ಕಿರಿಕಿರಿ ಉಂಟಾಗುತ್ತಿರುತ್ತದೆ. ರಾಜೇಶನು ಯಾವಾಗಲೂ ತನ್ನ ಲ್ಯಾಪ್ಟಾಪ್ ಮತ್ತು ಸೆಲ್ ಫೋನ್ಗಳಲ್ಲಿ ತನ್ನ ಹಳೆಯ ಪ್ರೇಯಸಿಯ ಫೋಟೋ ಮತ್ತು ವಿಡಿಯೋಸ್ಗಳನ್ನು ನೋಡಿಕೊಂಡು ಅವಳ ನೆನಪು ಮಾಡಿಕೊಳ್ಳುತ್ತಾ ಇರುತ್ತಾನೆ. ಇದನ್ನು ಗಮನಿಸಿದ ಶಾಂತಮ್ಮಳು ತನ್ನ ಸೊಸೆಯಾದ ಸುಜಾತಳಿಗೆ ಹೇಳುತ್ತಾಳೆ, ನೀನು ಇದೇ ರೀತಿಯಾಗಿ ಮೂರ್ಖತನದಿಂದ ಕೆಲಸ ಮಾಡಿದರೆ ನಿನ್ನ ಗಂಡ ನಿನ್ನನ್ನು ಪ್ರೀತಿಸುವುದಿಲ್ಲ. ಹಳೆ ಪ್ರೇಯಸಿಯ ನೆನಪಲ್ಲೇ ಕೊರಗಿ ಹೋಗುತ್ತಾನೆ ನೋಡು. ಮೊದಲು ನಿನ್ನ ಮೂರ್ಖತನದ ಬುದ್ಧಿಯನ್ನು ಬಿಡು ಎಂದು ಬೈದು ಹೋಗುತ್ತಾಳೆ. ಆಗ ಅವಳು ಒಂದು ಯೋಚನೆಯನ್ನು ಮಾಡುತ್ತಾಳೆ. ನನ್ನ ಮೂರ್ಖತನದಿಂದಲೇ ಹಳೆ ಪ್ರೇಯಸಿಯ ನೆನಪನ್ನು ಹೋಗುವಂತೆ ಮಾಡುತ್ತೇನೆ, ನೋಡುವರಂತೆ ಅತ್ತೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ರಾಜೇಶ್ ಸ್ಥಾನಕ್ಕೆ ಹೋಗುವ ಸಂದರ್ಭದಲ್ಲಿ ಅವನ ಲ್ಯಾಪ್ಟಾಪ್ ಮತ್ತು ಸೆಲ್ ಫೋನ್ಗಳನ್ನು ತೆಗೆದುಕೊಂಡು ಅಡುಗೆ ಮನೆಯ ಸಿಂಕಿನಲ್ಲಿ ರಾಜೇಶನ ಲ್ಯಾಪ್ಟಾಪ್ ಮತ್ತು ಸೆಲ್ ಫೋನ್ಗಳನ್ನು ಸಾಬೂನು ಬಳಸಿ ವಾಶ್ ಮಾಡಿ ಬಿಡುತ್ತಾಳೆ. ಇದರಿಂದ ರಾಜೇಶನ ಲ್ಯಾಪ್ಟಾಪ್ ಮತ್ತು ಸೆಲ್ ಫೋನ್ ಹಾಳಾಗಿ ಬಿಡುತ್ತದೆ. ನಂತರ ರಾಜೇಶನು ಸ್ನಾನ ಮಾಡಿಕೊಂಡು ಊಟ ಮಾಡೋಣವೆಂದು ಅಡುಗೆ ಮನೆಗೆ ಬರುತ್ತಾನೆ. ಸುಜಾತಳು ಲ್ಯಾಪ್ಟಾಪ್ ಮತ್ತು ಸೆಲ್ ಫೋನ್ ವಾಶ್ ಮಾಡುವುದನ್ನು ನೋಡಿ ಸಿಟ್ಟು ಬಂದು ತನ್ನ ಮೂರ್ಖ ಹೆಂಡತಿಗೆ ಕಪಾಳಕ್ಕೆ ಒಂದು ಏಟು ಬಾರಿಸಿ ಊಟ ಕೂಡ ಮಾಡದೆ ತನ್ನ ಕೆಲಸಕ್ಕೆ ಹೋಗಿ ಬಿಡುತ್ತಾನೆ. ಶಾಂತಮ್ಮಳು ಅಲ್ಲೇ ಇರುತ್ತಾಳೆ. ಇದನ್ನು ನೋಡಿ ತುಂಬ ಬೇಜಾರಾಗುತ್ತಾಳೆ. ಆದರೆ ಸುಜಾತಳು ನಗುತ್ತಿರುತ್ತಾಳೆ. ಏಕೆ ನೀನು ನಗುತ್ತಿರುವುದು ಎಂದು ಶಾಂತಮ್ಮಳು ತನ್ನ ಸೊಸೆಯನ್ನು ಕೇಳುತ್ತಾಳೆ. ಆಗ ಸುಜಾತಳು, ನಿಮ್ಮ ಮಗನ ಲ್ಯಾಪ್ಟಾಪ್ ಮತ್ತು ಸೆಲ್ ಫೋನ್ ಹಾಳು ಮಾಡಿದ್ದೇನೆ ಅತ್ತೆ. ಇದರಿಂದ ಅದರಲ್ಲಿ ಇರ್ತಕ್ಕಂಥ ನಿಮ್ಮ ಮಗನ ಹಳೆಯ ಪ್ರೇಯಸಿಯ ನೆನಪುಗಳು ಎಲ್ಲ ಅಳಿಸಿ ಹೋಗುತ್ತವೆ ಎಂದು ಹೇಳುತ್ತಾಳೆ. ಹೌದೇ, ನೀನು ನನ್ನ ಮಗನ ಮೂರ್ಖ ಹೆಂಡತಿ ಎಂದುಕೊಂಡಿದ್ದೆ. ಆದರೆ ಪರವಾಗಿಲ್ಲ, ಬುದ್ಧಿ ಉಪಯೋಗಿಸಿ ಒಳ್ಳೆಯ ಕೆಲಸ ಮಾಡಿದೆ ಎಂದು ಸೊಸೆಯನ್ನು ಹೊಗಳುತ್ತಾಳೆ. ಸುಜಾತಳಿಗೂ ಆ ಮಾತು ಕೇಳಿ ತುಂಬ ಖುಷಿಯಾಗುತ್ತದೆ. ರಾಜೇಶನು ತನ್ನ ಹೆಂಡತಿಗೆ ಏಟು ಬಾರಿಸಿದ್ದಕ್ಕೆ ಸ್ವಲ್ಪ ಅವನ ಮನಸ್ಸಿಗೂ ಕೂಡ ಬೇಜಾರಾಗುತ್ತದೆ. ನನ್ನ ಹೆಂಡತಿ ಮೂರ್ಖ ಹೆಂಡತಿ ಆಗಿರಬಹುದು, ಆದರೆ ಒಳ್ಳೆಯ ಸ್ವಭಾವದವಳು ಎಂದು ಅವನು ಗಮನಿಸಿರುತ್ತಾನೆ. ಹಾಗಾಗಿ ದಿನಗಳು ಕಳೆದಂತೆ ರಾಜೇಶನು ಹಳೆಯ ಪ್ರೇಯಸಿಯ ನೆನಪನ್ನು ಮರೆತು ಸುಜಾತಳ ಜೋಡಿ ಸಂತೋಷದ ಜೀವನವನ್ನು ನಡೆಸುತ್ತಾನೆ. ರಾಜೇಶ್ ಮತ್ತು ಸುಜಾತಳು ಸಂತೋಷವಾಗಿ ಜೀವನ ಮಾಡುವುದನ್ನು ನೋಡಿ ಶಾಂತಮ್ಮವೂ ಕೂಡ ತುಂಬ ಖುಷಿ ಪಡುತ್ತಾಳೆ ಮತ್ತು ಅವರಿಬ್ಬರ ಜೋಡಿ ಸುಖವಾಗಿ ಜೀವನವನ್ನು ನಡೆಸುತ್ತಾಳೆ. ಈ ಕತೆ ನಿಮಗೇನಾದರೂ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.